ಹಾಯ್ ಅನಿಲ್, ವೆಲ್ಕಮ್. ಅನಿಲ್, ಊಟ ಆಯ್ತಾ? ಊಟ ಆಗಿದ್ಯಾ? ಎಂತ ಸ್ಪೆಷಲ್? ಏನು ಸ್ಪೆಷಲ್ ಅನಿಲ್ಗೆ ಊಟಕ್ಕೆ? ಕೋರಿ ರವಿ ಅವರು ಬಂದರು. ಹಾಯ್ ಕೋರಿ ಅವರೇ, ವೆಲ್ಕಮ್. ಕೋರಿ ರವಿ ಅವರೇ, ವೆಲ್ಕಮ್. ಊಟ ಆಯ್ತಾ ರವಿ ಅವರೇ ನಿಮ್ಮದು? ಕೋರಿ ಬರ್ತಂಡು. ಕೋರಿ ಬೈದಂಡು. ಕೋರಿ ಬಂತು ಪನಮನೆ ಕೋರಿ ಬೈದಳು ಬಕ್ಕ. ಊಟ ಆಯ್ತಾ? ಬ್ಲೂ ಇತ್ತು ನಮ್ಮ ಮಾತು ಸಪೋರ್ಟ್ ಮೆಸೇಜ್ ಜಂಡ ಪೋಪಿನ್ ಅಂಚಲ್ ಉಂಡೆ ಇತ್ತೆ ಈ ಚಾನಲ್ ಉಂಡೆ ಇರ್ಲಾ? ಚಾನಲ್ ಇದೆಯಾ? ಹಾಯ್ ಅಕ್ಕ, ನಿಮ್ಮದು ಊಟ ಅಕ್ಕ? ನಂದು ಊಟ ಆಗಿದೆ ಅನಿಲ್. ನಿಮ್ದು ಎಂತ ಸ್ಪೆಷಲ್? ಕೋರಿ ರವಿಯರೇ, ನಿಮ್ದು ಊಟ ಆಯ್ತಾ? ಓಕೆ ಓಕೆ, ನೋ ಪ್ರಾಬ್ಲಮ್. ಹಾಕಿ ಸಪೋರ್ಟ್ ಮೆಸೇಜ್ ಹಾಕಿ, ಪರವಾಗಿ. ಥ್ಯಾಂಕ್ ಯು ಸೋ ಮಚ್. ಹಾಯ್ ಅಕ್ಕ, ನಿಮ್ಮದು ಊಟ? ನಂದು ಆಗಿದೆ ಊಟ. ನನಗೆ ಬದನೆ ಈರುಳ್ಳಿದ ಕೋರಿ ಅತ್ತು ಗಟ್ಟದ ಮಿತ್ತದ ಕೋರಿ. ಚಪಾತಿಯಾ? ಚಪಾತಿ ಎಂತ ಪಲ್ಯ? ಚಪಾತಿಗೆ ಪಲ್ಯ ಎಂತ? ಕೋಳಿ ಬಂತು, ಕೋಳಿ ಕಟ್ಟದ ಕೋಳಿ ಅಂತ ಹೇಳ್ತಾ ಇದ್ದಾರೆ ಕೋರಿ ರವಿಯವರು. ಸಪೋರ್ಟಿಂಗ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಹೀರೆಕಾಯಿ ಪಲ್ಯ ಅಕ್ಕ? ಹೌದಾ? ಥ್ಯಾಂಕ್ ಯು ಕೋಳಿ ಅವರೇ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಮೆಸೇಜ್ ಉಂಟಾ? ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಗುರುಪ್ರದಿಯವರು ಅಕ್ಕ ಲೈಕ್ ಕೊಡ್ತೆ ಯಾನು ಒಂಜಿ ಸೈಡ್ ಉಲ್ಲೆ ಪನದುಲ್ಲೆ ದಾನೆ ಸೈಡ್ ಉಪ್ಪುನು. ಥ್ಯಾಂಕ್ ಯು. ಅನಸಾಂಡೆ ಗುರುಪ್ರದಿ. ಇನ್ಸ್ಟಾಗ್ರಾಮ್ ಚಾನಲ್ ಉಂಡು ಕೋರಿ ರವಿ ಪಂದ್ ಸಪೋರ್ಟ್ ಮಾಡ್ತಲೆ. ಓಕೆ ಕೋರಿ ರವಿ ಪಂದ ಇನ್ಸ್ಟಾಗ್ರಾಮ್. ಓಕೆ ಬೀಡಿದ ಗಡಿ ದಾಲೆ ಇಜ್ಜಿ ಒಂದು ಏನೆಲ್ಲ ಬರ್ಪಿನ ತೋಜ್ಜಿ ವಾ ಗಡಿ ಬಿಡಿ ಇಲ್ಲ. ಮನಸಾಣೆ ಪ್ರದಿ ದಾದು ಸ್ಪೆಷಲ್. ಮನಸ್ಸಿಗೆ ದಾದು ಸ್ಪೆಷಲ್. ನಾನು ನಾಳೆ ಒಂದು ದಿನ ಪ್ರವಾಸಕ್ಕೆ ಹೋಗ್ತಾ ಇದ್ದೇವೆ ಅಕ್ಕ. ಹೌದಾ? ವನಸಾಂಡೆ ಕೋಡೆದ ಕಜ್ ಕೋರಿದನ.
55K ఫాలోవర్స్ లేరు అందే కోరి 8 జನ ఫాలోవర్స్ లేరా సరి సరి ತೂಕ ಪಕ್ಕ ಯಾನ್ಲೊಂಜಿ ಸೇರ್ ವೇಟ್ 55 56 ಅಪ್ಪಳ ತೂಕ ಕೋಳಿ ಬಂತು ಕೋಳಿ ಕಟ್ಟದ ಕೋಳಿ ಕೋಳಿ ಬಂತು ಕೋಳಿ ಕಟ್ಟದ ಕೋಳಿ ಕೋರಿದ ಕಜಿಪು ಗೊತ್ತಾನು ಕೋರಿದ ಕಜಿಪು ಅಲ್ಲೇ ಮೂಲೆಗಳು ನಮ್ಮ ಕಟ್ಟದ ಕೋರಿ ಬೈದನು ಕೋರಿ ರವಿ ಬಂದು ಗುರ್ತೊಂಡೇ ಈಗ ಕಟ್ಟದ ಕೋರಿದ ಗುರ್ತೊಂಡ ಕೋಳಿ ಬಂತು ಕೋಳಿ ಅಂತ ಹೇಳ್ತಾರೆ ಇಲ್ಲ ಇಷ್ಟರ ಉಳ್ಳರೆ ಇಜ್ಜಿ ಯಾನಿಜ್ಜಿ ಮಗಳೇನು ಸರ್ಚ್ ಮಾಡ್ಕೊಂಡು ತುಗುಪಿನ ಉಳ್ಳೇರ ಅಂತ ಯಾನಿಜ್ಜಿ ಇರುಳ್ಳಾರ ಇನ್ಸ್ಟಾ ಎಂತ ಇನ್ಸ್ಟಾ ಕೋರಿ ಬಂತೊಂದು ಕೋರಿ ಕೋರಿ ಪಾತಿರುಜ್ಜಿ ಕೋರಿ ಸಪೋರ್ಟ್ ಫುಲ್ಲು 100% ಮನದಲ್ಲಿರು ಯಾನಿಜ್ಜಿ 100% ಇಜ್ಜಿ 1% ಉಳ್ಳೆ ಆತಿ ಸೂರ್ಯ ಅವ್ರು ಬಂದರು ಹಾಯ್ ಅಂತ ಹೇಳ್ತಾ ಇದ್ರೆ ಹಾಯ್ ಅಕ್ಕ ಲೈಕ್ ಥ್ಯಾಂಕ್ ಯು ಸೂರ್ಯ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೂರ್ಯ ಊಟ ಆಯ್ತಾ ನಿಮ್ಮದು ಎನ್ನ ಐಡಿ ಅಪ್ಪು ಅಂದ ಅಪ್ಪು 854 ಓಕೆ ವಿಲಾಸಿನಿ ಬ್ಯೂಟಿ ಲೈಫ್ ಅವರೊಂದು ವಿಲಾಸಿನಿ ಸಿಸ್ ಬಂದರು ಹಾಯ್ ವಿಲಾಸಿನಿ ಸಿಸ್ ವೆಲ್ಕಮ್ ಸಿಸ್ ಮೋನ್ ಆಯ್ತಲ್ಲ ನಿಮ್ಮದು ಕಂಗ್ರ್ಯಾಚುಲೇಷನ್ ನಿಮಗೆ ಲೈವ್ ಮಾಡೋದಿಲ್ಲಲ್ಲ ಸಿಸ್ ಇನ್ನು ಇಲ್ಲ ಅಕ್ಕ ಅಂತ ಹೇಳ್ತಾ ಇದ್ದಾರೆ ಊಟ ಆಯ್ತಾ ಊಟ ಆಗಿದೆ ಸಿಸ್ ನಿಮ್ಮದು ಊಟ ಆಯ್ತಾ ಸಿಸ್ ಊಟ ಆಗಿದೆ ನಂದು ಲೈವ್ ಮಾಡ್ತೀರಾ ಲೈವ್ ನನಗೆ ಕಾಣ ಸಿಗಲಿಲ್ಲ ಯಾವಾಗ ಮಾಡ್ತೀರಾ ನೀವು ಎಷ್ಟು ಟೈಮಿಂಗ್ ಎಷ್ಟು ನಾನು ನೋಡಲೇ ಇಲ್ಲ ನಿಮ್ಮದು ಲೈವ್ ಎಂತ ಸ್ಪೆಷಲ್ ಇವತ್ತು ಊಟಕ್ಕೆ ಅದೇ ಟೈಮಾ ಸಾಯಂಕಾಲ ಬೆಳಿಗ್ಗೆ 11 ಗಂಟೆಗ 9 ಗಂಟೆಗ ಸಾಯಂಕಾಲ 7:15ಗಲ್ಲ 7 ಗಂಟೆ ಯಾಲ್ನ ಮಲ್ಪೆ ಇಲ್ಲ ಲೈವ್ ಮಲ್ಪರ 8 ಗಂಟೆಗೆ ಗುರುಪ್ರದೀರ್ 8 ಗಂಟೆ ಲೈವ್ ಮಲ್ಪನು ಗಂಟೆ ಪಲ್ಲೆ ಬೆಳಿಗ್ಗೆ ಮಾಡಲ್ಲ ರಾತ್ರಿ ಮಾತ್ರ ಓಕೆ ರಾತ್ರಿಗೆ ಮಾಡಲ್ಲ ಅಂತ ಹೇಳ್ತಾರೆ ಓಕೆ ವನಸ್ ಮಲ್ಪೆ ಪಂಡಿನಿ ಲೈವ್ ಮಲ್ಪೆ ವನಸ್ ಅಲ್ಲ ಮಲ್ಪೆ ಟೈಮ್ ಇದ್ರೆ ಮಾಡ್ತೀನಿ ಹೌದಾ ಸಿಸ್ ಓಕೆ ಬರ್ತೇನೆ ನಾನು ಮೊನ್ನೆಯಿಂದ ಎನಿಸಿದೆ ನೀವು ಲೈವ್ ಮಾಡ್ತಾ ಇಲ್ಲ ಅಂತ ವನಸ್ ಮಲ್ಪೆ ಅಲ್ಲ ವನಸ್ ಮಲ್ಪೆ ಗುರು ತೆಲಿಪುಂಡು ವನಸೊಂಜಿ ಮಾತೆಲ್ಲ ಮಲ್ಪೇರು ವಿಲಾಸಿನಿ ಸಿಸ್ ಊಟ ಆಯ್ತು ಎಂತ ಸ್ಪೆಷಲ್ ಇವತ್ತು ವಿಲಾಸಿನಿ ಸಿಸ್ಗೆ
ನನ್ನ ಮೆಸೇಜ್ ತೋಜಾನ್ ರೈಸ್ ಸಾಂಬಾರ್ ಪಲ್ಯ ಮಾಡಿದ್ದೀನಿ, ಅದು ನಾನು ತಿಂದದ್ದು ದೋಸೆ ಸಾಂಬಾರ್. ಹೌದಾ? ವಿಲಾಸಿನಿ ಅವರಿಗೆ ಗಿಫ್ಟ್ ಡನ್, ಪ್ಲೀಸ್ ರಿಟರ್ನ್ ಅಂತ ಹೇಳ್ತಾ ಇದ್ದಾರೆ. ವಿಲಾಸಿನಿ ಸಿಸ್, ನಿಮಗೆ ಅನಿಲ್ ಅವರು ಗಿಫ್ಟ್ ಕೊಟ್ಟಿದ್ದಾರೆ ಆಯ್ತಾ. ಅವ್ರು ಮತ್ತೆ ರಿಟರ್ನ್ ಮಾಡ್ತಾರೆ, ಅವ್ರು ನೋಡಿ ರಿಟರ್ನ್ ಮಾಡ್ತಾರೆ ಆಯ್ತಾ. ಅನಿಲ್ ಅವ್ರದ್ದು ಮೋನೋ ಚಾನಲ್ ಅಲ್ಲ, ಹಾಗೆ. ಅನಿಲ್ ಹಾಯ್, ಓಕೆ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ನೀನು ಅನಿಲ್, ನೀನು ವಿಡಿಯೋಗೆ ಕಮೆಂಟ್ ಹಾಕು ಅವರದ್ದು. ಹಾಕಿದ್ದೀನಿ ಅಕ್ಕ, ಓಕೆ ಓಕೆ, ಮತ್ತೆ ರಿಟರ್ನ್ ಮಾಡ್ತಾರೆ ಅವರು ಆಯ್ತಾ. ಹಾಕಿದ್ದೀನಿ ಅಕ್ಕ ಅಂತ.